ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೀವು ನನ್ನನ್ನು ನೋಡ್ಬಿಟ್ಟು ಅಂದ್ಕೊಂಡಿರ್ಬೋದು ಎಲ್ಗಪ್ಪ ಸುಪ್ರೀತ್ ಅವರು ರೆಡಿಯಾಗಿಬಿಟ್ಟು ಹೊರಟಿದ್ದಾರೆ ಅಂತ ಹೌದು ಫ್ರೆಂಡ್ಸ್ ಇವತ್ತು ನಾವೆಲ್ಲರೂ ಫ್ಯಾಮಿಲಿ ಸಮೇತ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಗಪ್ಪ ಅಂತ ಹೇಳಿದ್ರೆ ಒಂದು ಟೆಂಪಲ್ಗೆ ವಿಸಿಟ್ ಕೊಡ್ತಾ ಇದ್ದೀವಿ ಇವತ್ತು ನನ್ನ ತಂಗಿ ಹುಟ್ಟಿದಬ್ಬ ಅದಕ್ಕೋಸ್ಕರ ಫ್ಯಾಮಿಲಿ ಸಮೇತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ತುಂಬಾ ಒಂದು ಕಲೆ ಕಾರಣಿಕ ಇರುವಂತಹ ಕ್ಷೇತ್ರ ಮಂಗಳೂರಿನವರಿಗೆ ಹೆಚ್ಚಾಗಿ ಗೊತ್ತಿರ್ತದೆ ಎಲ್ಲರೂ ಹೋಗಿರ್ತಾರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಆದರೂ ಕೂಡ ಏನೇ ಸಮಾರಂಭ ಇದ್ದರೂ ಕೂಡ ನಾವೆಲ್ಲರೂ ಹೆಚ್ಚಾಗಿ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀವಿ ಇವತ್ತು ನೀವು ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಮೆಲ್ಲರೂ ನಾನು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರ್ಯಾರೆಲ್ಲ ಟೆಂಪಲ್ ನೋಡಿಲ್ಲ ನಿಮಗೆಲ್ಲರಿಗೂ ನೋಡ್ದಂಗಾಗುತ್ತೆ ಹಾಗಾದರೆ ಇನ್ನು ಯಾಕೆ ತಡ ಮಾಡೋದು ಹೊರಡೋಣ ಫ್ರೆಂಡ್ಸ್ ಬನ್ನಿ ಎಸ್ ಫ್ರೆಂಡ್ಸ್ ನಾವಿವಾಗ ಹೊರಟ್ವಿ ಇದು ಅಮ್ಮ ಅವರು ಚಿಕ್ಕಮ್ಮ ದಿಶು ದಿಶು ಅದು ತಂಗಿ ಇದು ತಮ್ಮ ಇವನು ತಮ್ಮ ಒಬ್ಬ ತಮ್ಮ ಮುಂದ್ಗಡೆ ಕುತ್ಕೊಂಡಿದ್ದಾನೆ ಹಾಯ್ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದುಬಿಟ್ಟು ನನಗೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ತುಂಬಾ ಸುಸ್ತಾಗಿತ್ತು ಅದಕ್ಕೋಸ್ಕರ ನಾನು ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನೇನು ಕೇಕ್ ಕಟ್ಟಿಂಗ್ ಆಗುತ್ತೆ ಬನ್ನಿ ನಿಮ್ಮನ್ನು ನೀವು ಜಾಯ್ನ್ ಆಗಿ ನನ್ನ ತಂಗಿ ಬರ್ಡೇಗೆ ಬನ್ನಿ ಹೋಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಬರ್ಡೇ ಎಲ್ಲ ಆಯಿತು ಇನ್ನೇನು ಎಲ್ಲ ಊಟಕ್ಕೆ ಕೂತ್ಕೋತಾರೆ ಎಲ್ಲ ಹೊರಗಡೆ ಮಾತಾಡ್ತಾ ಇದ್ದಾರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಲೇಬೇಕು ಇಲ್ಲಾಂದರೆ ನಾನು ನೆಕ್ಸ್ಟ್ ಏನು ವೀಡಿಯೋ ಹಾಕ್ತೀನಿ ಅಂತ ನಿಮಗೆ ನೋಟಿಫಿಕೇಷನ್ ಬರಲ್ಲ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮುಖಾಂತರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ಆ ವಿಡಿಯೋನ ನೋಡ್ಬೋದು ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ